ಹಲೋ. ಎಂತ ಗೊತ್ತುಂಟಾ, ಈ ವ್ಲಾಗ್ನ ನಾನು ಆಲ್ರೆಡಿ ಇನ್ನೊಂದು ಅರ್ಧ ವ್ಲಾಗ್ ಬೆಳಗ್ಗೆ ಎದ್ದಿರೋ ವ್ಲಾಗ್ನ ಇಲ್ಲಿ ಹಾಕಿದ್ದೆ. ಸೊ ಸ್ವಲ್ಪ ಈ ಕಡೆ ತಿರ್ಗೋಣ, ಲೈಟ್ ಕಾಣಬೇಕಲ್ವಾ. ಓಕೆ. ಎಂತ ಗೊತ್ತುಂಟಾ, ಎಂತ ನನ್ನ ಫೋನ್ ಈ ಥರ ನಾನು ಹಾಫ್ ವ್ಲಾಗ್ ಮಾಡಿದ್ದೆ ಅಂತ, ಹಾಫ್ ವಿಡಿಯೋ ಮಾಡಿದ್ದೆ ಅಂತ ಹೇಳಿಬಿಟ್ಟು, ಅಂದರೆ ಲಾಸ್ಟ್ ಎಂಡ್ ಪಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಕ್ಲಿಪ್ ಹಾಕಿ, ಅಂದರೆ ಸ್ವಲ್ಪ ವಿಡಿಯೋ ಮಾಡಿದೆ. ಸೊ ಅದು ಇದು ಸೇಮ್ ಬಟ್ಟೆಯಲ್ಲ ಇದೆ, ಆಯಿತಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಇವಾಗ ಏನಂತ ಹೇಳಿದರೆ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಸ್ವಲ್ಪ ಬಟ್ಟೆ ಒಗಿಲಿಕ್ಕಿತ್ತು, ಅದನ್ನು ಒಕ್ಕೊಂಡು ಬಂದೆ. ಆ್ಯಂಡ್ ಇವತ್ತು ನನಗೆ ರಜೆ, ವೆಡ್ನೆಸ್ಡೇ ನನಗೆ ರಜೆ. ಬಟ್ ಏನು ಹೇಳಿದರೆ ಸೆಷನ್ ಇದೆ, ಅಂದರೆ ಫೀಲ್ಡ್ ವರ್ಕ್ ಇದ್ದು ನಂದು ಪ್ರಾಜೆಕ್ಟ್ ಇದೆ. ನಾನು ವಿಂಟರ್ ಫೀಲ್ಡ್ ಎಲ್ಲಿ ಉಡುಪಿಯಲ್ಲಿ ಮಾಡಿದ್ದೆ, ಅದರದ್ದು ನನಗೆ ಪ್ರೆಸೆಂಟ್ ಮಾಡಲಿಕ್ಕಿದೆ. ಅದಾದಮೇಲೆ ನನಗೆ ಈ ಥರ ಕ್ಲಾಸ್ ಇಲ್ಲ. ಸೊ ಅದು ಮುಗಿಯೋದು ಮಾರ್ಚಲ್ಲಿ. ಅಲ್ಲಿ ತನಕ ನನಗೆ ವೆಡ್ನೆಸ್ಡೇ ಯಾವಾಗಲೂ ಸೆಷನ್ ಇರ್ತದೆ, ಅಂದರೆ ನಮಗೆ ಎಲ್ರಿಗೂ ಸಹ, ಎಲ್ಲ ಸ್ಟೂಡೆಂಟಿಗೆ ಸಹ. ಸೊ ಮತ್ತೊಂದು ಎಂತ ಅಂತ ಹೇಳಿದರೆ, ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ದೆ. ಇವಾಗ ತಿಂಡಿಗೆ ಹೋಗಬೇಕು. ಇಡ್ಲಿ ಆರ್ಡರ್ ಮಾಡಿದ್ದೇನೆ. ಇಡ್ಲಿ ಉಂಟು, ಸೆಟ್ ದೋಸೆ ಇತ್ತು, ಫ್ರೂಟ್ ಬೌಲ್ ಎಲ್ಲ ಇತ್ತು. ಆಮೇಲೆ ಬೇರೆ ಕೌಂಟರಲ್ಲಿ ಸ್ಯಾಂಡ್ವಿಚ್ ಅದು ಇದೆ. ಬಟ್ ಬೆಳಗ್ಗೆ ಸ್ಯಾಂಡ್ವಿಚ್ ತಿನ್ಲಿಕ್ಕೆ ಅಷ್ಟು ಇದಾಗಲ್ಲ, ಹಸ್ವಾಗ್ತಿದೆ ತುಂಬ. ಇವಾಗ ಬಟ್ಟೆ ಒಂದು ಒಣಗಿ ಹಾಕುವ, ಇಲ್ಲೇ ರೂಮಲ್ಲೇ ಹಾಕೋದು ನಾನು ಕಿಟಕಿಯಲ್ಲಿ. ಬಿಕಾಸ್ ಇನ್ನರ್ಸ್ ಅಷ್ಟೇ, ಬೇರೆ ಬಟ್ಟೆ ಎಲ್ಲ ನಾವು ಲಾಂಡ್ರಿ ಕೊಡ್ಬೋದು. ಆದರೂ ನಾನು ಮನೆಗೆ ಹಾಕುವ ಒಂದೆರಡು ಬಟ್ಟೆ ಯಾವುದು ಬೇಕು ಇರ್ತದೆ ನೋಡಿ, ಅದನ್ನು ನಾನು ಒಪ್ಕೋತೇನೆ. ಯಾಕಂದರೆ ಇವ್ರು ಲಾಂಡ್ರಿಗೆ ತುಂಬ ಸ್ಟೂಡೆಂಟ್ಸ್ ಇದ್ದಾರಲ್ವ. ಸೊ ಲಾಂಡ್ರಿಗೆ ಕೊಟ್ಟರೆ ನಾವು 1 ವೀಕ್ ಆದರೂ ತೊಗೊಳ್ತದೆ ಬಟ್ಟೆ ಬರಲಿಕ್ಕೆ. ಸೊ ನಾನು ಅಷ್ಟು ಬೇರೆ ನಮ್ಮಗಳು ಅಲ್ಲ ಅಷ್ಟು ಬಟ್ಟೆ ಹಿಡ್ಕೊಳ್ಳಿಕ್ಕೆ. ಬಿಕಾಸ್ ನಾನು ಬಟ್ಟೆ ತೊಗೊಳ್ಳೋದು ತುಂಬ ಕಡಿಮೆ, ರೇರು. ರೀಸೆಂಟಾಗಿ ಹೋಗ್ಬಿಟ್ಟು 2-3 ಕುರ್ತಾ ತೊಗೊಂಡೆ. ಬಿಕಾಸ್ ನಂದು ವೆಯ್ಟ್ ಗೇನ್ ಆಗಿದೆ. ಮೊದಲಿನ ಬಟ್ಟೆ ಯಾವುದು ಆಗ್ತಿಲ್ಲ ಹೇಳಿಬಿಟ್ಟು ಇವಾಗ ಕುರ್ತಾ ತೊಗೊಂಡಿದ್ದೇನೆ. 2 ಕುರ್ತಾ ತೊಗೊಂಡೆ, ಶಾರ್ಟ್ ಮತ್ತು ಲಾಂಗ್ ಕುರ್ತಾ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಒಂದು ಟೀ ಶರ್ಟ್ ತೊಗೊಂಡೆ. ಡೆನಿಮ್ ಟೀ ಶರ್ಟ್ ತೊಗೊಂಡಿದ್ದು ನಾನು, ಡೆನಿಮ್ ಶರ್ಟ್ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಆಯಿತಾ, ಡಬಲ್ ಕಲರ್ ಬಂದು. ಸೊ ಅದಕ್ಕೆ ಜಸ್ಟ್ 100 ರೂಪೀಸ್ ಕೊಟ್ಟಿದ್ದೇನೆ ನಾನು ಆ ವ್ಲಾಗನ್ನು ನಾನು ಹಾಕ್ತೇನೆ, ಅಂದರೆ ಶಾರ್ಟ್ ವ್ಲಾಗನ್ನು ಹಾಕ್ತೇನೆ ಆ ಸ್ಟೋರ್ ಬಗ್ಗೆ. ತುಂಬ ಕಡೆ ಅವರದ್ದು ಔಟ್ಲೆಟ್ಸ್ ಇದೆ, ನೀವು ಹೋಗ್ಬೋದು ಆ ಶಾಪಿಗೆ ಹೋಗ್ಬೋದು. ಅದು ನಿಮಗೆ ಹೇಗೆ ಅಂತ ಹೇಳಿದರೆ ಒಂದು ಬೆಸ್ಟ್ ಅನಿಸ್ಬೋದು. ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ಕುತ್ತೆ, ಲೈಕ್ ಹೋಲ್ಸೇಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನಾನು ತೊಗೊಂಡಿರೋ ಬಟ್ಟೆ ತುಂಬ ಚೆನ್ನಾಗಿದೆ. ಫಸ್ಟ್ ಡೇ ನಾನು ಹಾಕಿದ್ದೆ ಅಲ್ವಾ, ಫಸ್ಟ್ ವ್ಲಾಗ್ ಮಾಡಿದಾಗ ಒಂದು ಶಾರ್ಟ್ ಕುರ್ತಿ, ಅದೊಂದು. ಮತ್ತು ಇನ್ನೂ 2 ನಾನು ಇನ್ನೂ ಹಾಕಿಲ್ಲ, ಅದು ಹಾಕ್ತೇನೆ. ನನಗೆ ಐ ಅಲರ್ಜಿ ಇದೆ, ಕಣ್ಣು ತುರಿಸುತ್ತೆ ಮಾರೆ. ಸೊ ಜಾಸ್ತಿ ಇವಾಗ ಎಡಿಟಿಂಗ್, ಫೋನ್ ಅದು ಇದು ನೋಡೋದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ಪ, ಹಾಗೆ. ಸೊ ಜಾಸ್ತಿ ವ್ಲಾಗ್ನ ಡ್ರ್ಯಾಗ್ ಮಾಡೋದು ಬೇಡ, ಬನ್ನಿ ನಾನು ಬಟ್ಟೆ ಒಣಗಾಕ್ತೇನೆ. ಇಲ್ಲಿ ನಾನು ಹಾಕೋದು ಈ ಪ್ಲೇಸಲ್ಲಿ ನಾವಿಬ್ರು ರೂಮ್ಮೇಟ್ಸ್ ಕೂಡ ಬಟ್ಟೆ ಒಣಗಿ ಹಾಕೋದು. ಸೊ ಬಟ್ಟೆ ಒಣಗಿ ಹಾಕಿ ನಿಮಗೆ ಸಿಗ್ತಾನೆ, ಆಯಿತಾ. ನಾನು ಮಾಯ್ಶ್ಚರೈಸರ್ ಹಾಕ್ಕೊಂಡಾಯ್ತಾ, ರೆಡಿ ಆಗೋಣ. ಭೂತದ ಥರ ಕಾಣ್ತಿದ್ದೇನ? ಈಗ ಹೋಗಿ ಲೈಬ್ರರಿಯಲ್ಲಿ ಕುತ್ಕೊಳ್ಳೋದು, ಎಂತ ಮಾಡೋದು ಮತ್ತೆ. ರೂಮಲ್ಲಿದ್ದರೆ ಜಡ ಆಗ್ತದೆ. ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರು, ಹಾಟ್ ರೈಟ್. ಎಷ್ಟೋ ಪ್ರಾಡಕ್ಟ್ಸ್ ಏನು ಗೊತ್ತಾ, ನನಗೆ ಕೊಲ್ಯಾಬರೇಷನಿಂದ ಬಂದಿದ್ದಾನೆ ನಾನು ಯೂಸ್ ಮಾಡ್ತಿದ್ದೇನೆ. ಲೈಕ್ ಮಾಯ್ಶ್ಚರೈಸರ್ ಆಗಿರ್ಬೋದು, ಪರ್ಫ್ಯೂಮ್ ಆಗಿರ್ಬೋದು. ಬಟ್ ಇವಾಗೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ನನಗೆ ನೆನಪಿರಲ್ಲ ನಾನು ಇಟ್ಟಿರೋ ಥಿಂಗ್ಸ್ ಎಲ್ಲ ಎಲ್ಲಿ ಹೋಯಿತು ಅಂತ. ಸೊ ಜೀನ್ಸ್ ಹಾಕೊಂಡಿರೋದ್ರಿಂದ ಸಣ್ಣ ಬಿಂದಿ ಇಟ್ಕೋತಾ ಇದ್ದೇನೆ. ಬಿಂದಿ ಒಂದು ಇಟ್ಕೊಂಡ್ರೆ ನಮಗೊಂದು ಎಷ್ಟು ಲಕ್ಷಣ ಕಾಣ್ತದಲ್ಲ. ರೆಡಿ ಇಷ್ಟೇ ನಂದು ಇವತ್ತು. ಜಾಸ್ತಿ ಎಂತ ಫ್ಯಾನ್ಸಿ ರೆಡಿ ಆಗೋದಿಲ್ಲ ನಾನು. ವಾಚ್ ಯಾಕೆ ಹಾಕೋತಿದ್ದೇನೆ ಹೇಳಿದರೆ, ಸ್ಟೆಪ್ಸ್ ಗೊತ್ತಾ. ನಾನು ಮೊದಲೆಲ್ಲ ಈ ವಾಚ್ ಹಾಕಲ್ಲ, ಆಯಿತಾ, ಇಂಥದ್ದೆಲ್ಲ. ಲೈಕ್ ನನಗೆ ಅಷ್ಟು ಐಡಿಯಾನೇ ಇಲ್ಲ ಅದು ಹೇಗೆ ಯೂಸ್ ಮಾಡಬೇಕು ಏನು ಅಂತ.
ಸೊ ಇವಾಗ ಸ್ಟೆಪ್ಸ್ ಕೌಂಟ್ ಮಾಡ್ತಿದ್ದಾನಲ್ವಾ, ನಿನ್ನೆ 6,990 6,900 ಆ್ಯಂಡ್ ಸಮಥಿಂಗ್ ಎಷ್ಟೋ ಆಗಿತ್ತು ಆಯಿತಾ. ಇವತ್ತು ನೋಡುವ, ಮಾಯ್ಶ್ಚರೈಸರ್ ಡಬ್ಬ ನನಗೆ ಆಫರಲ್ಲಿ ಇತ್ತಾಯ್ತಾ 200ಗೆ ಮಿಂತ್ರದಲ್ಲಿ ಅವಾಗ ಪ್ರೈಸ್ ಕಮ್ಮಿ ಆಗ್ತದೆ. ಸೊ ನೀವು ಏನಾದರೂ ಆರ್ಡರ್ ಮಾಡೋದಾದರೆ ಮಾಡ್ಕೋಬೋದು. ಸೊ ಇದು 400 ಸಮಥಿಂಗ್ ಇತ್ತು, 200ಗೆ ನನಗೆ ಸಿಕ್ತು. ಇಲ್ಲಾಂದರೆ ನಾರ್ಮಲ್ ಪ್ರೈಸ್ ಇದ್ರದ್ದು ಕಾಸ್ಟ್ಲಿ ಇರ್ತದೆ. ಸೊ ನೋಡ್ಲಿಕ್ಕೆ ಹೋದರೆ ಎಕ್ಸ್ಪೈರ್ ಡೇಟ್ 2027 ಸೊ ಪರವಾಗಿಲ್ಲ. ಆ್ಯಂಡ್ ಮಿಂತ್ರದಲ್ಲಿ ಚೆಕ್ ಮಾಡ್ತಾ ಇರಿ ಆಯಿತಾ, ನಿಮಗೆ ತುಂಬ ಆಫರ್ ಸಿಗ್ತದೆ. ಆಫರ್ ಅಂತ ಹೇಳಿದರೆ ಅದೇ ಪ್ರೈಸ್ ಕಡಿಮೆ ಆಗೋದು. ಸೊ ಇದು ನನ್ನ ಇವತ್ತಿನ ಔಟ್ಫಿಟ್, ಜೀನ್ಸು ಆ್ಯಂಡ್ ಬಿಕಾಸ್ ಇವತ್ತು ಕ್ಲಾಸ್ ಇಲ್ಲ ಅಲ್ವಾ, ಹಾಗೆ. ಸೊ ಬನ್ನಿ ಹೋಗುವ, ತಿಂಡಿಗೆ ಹೋಗುವ, ಲೇಟ್ ಆಯಿತು. ನನ್ನ ಫ್ರೆಂಡು ಮನೆಯಿಂದ ತಂದಿರೋ ಶೇಂಗಾ ಹೋಳಿಗೆ, ಇದೊಂಥರ ನಂಗೆ ತಿಂತಾ ಇರೋಣ ಅನ್ಸೋದು ಆಯಿತಾ. ಎಂತ ಗೊತ್ತುಂಟಾ, ನನಗೆ ಈಗ ಮಿಂತ್ರದಿಂದ ಒಂದು ಪಾರ್ಸೆಲ್ ಬಂದಿದೆ, ಓಪನ್ ಮಾಡ್ತಾನೆ ಆಯಿತಾ ನಿಮ್ಮ ಮುಂದೆನೆ. ಪರ್ಪಲ್ ಕಲರು, ಬಿಕಾಸ್ ಇದು ಪರ್ಪಲ್ ಮಾತ್ರ ಆಫರಲ್ಲಿತ್ತು, ಇಲ್ಲಾಂದರೆ ಕಾಸ್ಟ್ಲಿ ಆಯ್ತಾ. ಇದಕ್ಕೆ ಇದು ಆಫರಲ್ಲಿದ್ದು ಮೇ ಬಿ 230 ಏನೋ ಸಿಕ್ಕಿದ್ದು, ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ 300 ಒಳಗಡೆನೆ ಸಿಕ್ಕಿದ್ದು ಆಯಿತಾ. ಸೈಜ್ ಮೀಡಿಯಂ ಕೊಟ್ಟದ್ ನಾನಂದ್ರೆ ದಪ್ಪ ಆಗಿದ್ದೇನಲ್ಲ ಅದಕ್ಕೆ. ಬಟ್ ಮೇ ಬಿ ಇದು ಹಾಕಿದಾಗೆ ಕರೆಕ್ಟ್ ಆಗ್ಬೋದೇನೋ. ಇಲ್ಲ ನನ್ನ ತಂಗಿ ಇದ್ದಾಳೆ, ಅವಳಿಗೆ ಕೊಟ್ರೆ ಆಯ್ತು. ಆದ್ರೆ ಈಗ ಹೇಗಾಗಿದೆ ಹೇಳಿದ್ರೆ ಅವಳೇ ಸಣ್ಣ ಆಗಿದ್ದಾಳೆ, ನಾನು ದಪ್ಪ ಆಗ್ತಿದ್ದೇನೆ. ನಂಗೆ ಕಾಮಿಡಿ ಆಗುತ್ತೆ ಅನ್ಕೋತೀನಿ, ನನ್ನ ಸೈಜಿಗೆ ಬರುತ್ತೇನಪ್ಪ ಪ್ಯಾಂಟ್ ಉದ್ದ ಇದೆ ಅಂತ. ಯಾವ್ದಕ್ಕೂ ನಿಮ್ಗೆ ಹಾಕಿ ತೋರಿಸ್ತಾರೆ ಆಯ್ತು, ಮತ್ತೆ ರೂಪಿಗೆ ಹೋಗಿ ಗೊತ್ತಾಗ್ತದೆ ಹೇಗಿದೆ ಅಂತ. ನಂದು ಊಟ ಎಲ್ಲ ಆಯಿತು. ಈಗ ನಾನು ಇದು ಎಂತ ಚಪಾತಿಗೆ ಬಟರ್ ಹಾಕಿ ಮತ್ತು ಮೇಲುಗಡೆಯಿಂದ ಶೇಂಗದ್ದು ಚಟ್ನಿ, ಅದು ಹಿಂಡಿ ಹೇಳ್ತಾರಲ್ವ ನೀವು, ಐ ಮೀನ್ ನಾರ್ತಲ್ಲಾದರೆ ಹಿಂಡಿ ಹೇಳ್ತಾರೆ, ನಮ್ಮ ಕಡೆ ಅದನ್ನು ಚಟ್ನಿ ಅಂತಲೇ ಹೇಳೋದು. ಸೊ ಅದು ಹಾಕಿ ತಿಂದೆ, ಚೆನ್ನಾಗಾಯಿತು. ಆಮೇಲೆ ಸ್ವಲ್ಪ ವಾಂಗಿಬಾತ್ ತಿಂದೆ ಆ್ಯಂಡ್ ಚಿಲ್ಲಿ ಚಿಕನ್ ತಿಂದೆ ಆಯಿತಾ. ಇವಾಗ 2:30ಗೆ ನಮಗೆ ಸೆಷನ್ ಇದೆ, ಅಂದರೆ ಅದೇ ನಾನು ವಿಂಟರ್ ಫೀಲ್ಡ್ ಏನು ಮಾಡಿದ್ದೆ ಅದರ ಮೇಲೆ ನಮಗೆ ಅದು ಇನ್ನೂ ಹೇಗೆ ಇಂಪ್ರೂವ್ ಮಾಡಬೇಕು, ಏನೇನು ಮಾಡಲಿಕ್ಕಿದೆ ಅಂತ ಸೆಷನ್ ಇದೆ. ಸೊ ಇವಾಗ ಸೆಷನ್ ಅಟೆಂಡ್ ಮಾಡಲಿಕ್ಕೆ ಹೋಗಬೇಕು. ಇವಾಗ ಇನ್ನು 20 ಮಿನಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೊರಗಡೆ ಕೂತಿದ್ದೇವೆ. ಇದೇನೋ ಹೊಸದು ತರಿಸಿದ್ದಾರೆ, ಐ ಮೀನ್ ಹೊರಗಡೆ ಎಲ್ಲ ತಿಂದಿದ್ದೇನೆ, ಬಟ್ ನಮ್ಮ ಕ್ಯಾಂಪಸ್ಸಿಗೆ ಇದನ್ನು ತುಂಬ ದಿವಸ ಆದಮೇಲೆ ತರಿಸಿದ್ರು. ಸೊ ನಾನು ಕಸಟ ಐಸ್ ಕ್ರೀಮ್ ತೊಗೊಳ್ಳೋ ಅಲ್ಲಿ ಇದನ್ನು ತೊಗೊಂಡು ಇವಾಗ ತಿನ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಏನಿಲ್ಲ, ಒಂದು ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕಿದೆ. ಸೊ ಒಳಗೆ ಹೋಗಿ ಸಿಗುವ ಆಯಿತಾ ನಿಮಗೆ. ಹೇಳು ಎಂತ ಗೊತ್ತಾ, ನಾನಿವತ್ತು ಜಾಸ್ತಿ ಅಷ್ಟು ಕ್ಲಿಪ್ ಮಾಡಲಿಲ್ಲ ಆಯಿತಾ. ಇದು ನಮಗೆ ಎಂತ ಸೆಷನ್ ಇತ್ತಾಯ್ತಾ 3 ಗಂಟೆ, ಅಲ್ಲಿ ನಿದ್ದೆ ಬರ್ತುಂಡು ಆ ಸೆಷನಲ್ಲಿ. ನಾನು ಮತ್ತೆ ಸ್ವಲ್ಪ ಎಡಿಟ್ ಎಲ್ಲ ಮಾಡ್ತಿದ್ದೆ. ಆಮೇಲೆ ಒಂದು 5:30 ಆಗುವಾಗ, ಅಂದರೆ 5 o'clock ಆಗುವಾಗನೇ ಬಿಟ್ಟರು. ಸೊ ಹೊರಗೆ ಬಂದು ಆಮೇಲೆ ಸ್ವಲ್ಪ ತಿಂದು ಆಮೇಲೆ ರೂಮಿಗೆ ಬಂದು ಸ್ವಲ್ಪ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಬಿಕಾಸ್ ಅದು ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು, ಅದನ್ನು ಇವತ್ತೇ ಅಪ್ಲೋಡ್ ಮಾಡಿದೆ. ಎಂತೆಲ್ಲ ಇವತ್ತಿದ್ದು ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವ್ಲಾಗನ್ನು ಲಾಸ್ಟ್ ತನಕ ನೋಡಿದರೆ, ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗಷ್ಟೇ ಊಟ ಮಾಡಿ ಟೀ ಕುಡಿದು ಬಂದೆ. ಎಂತಲ್ಲ ಅಷ್ಟೇ ಮತ್ತೆ ಆಯಿತಾ. ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ನಾಳೆ ಸಿಗುವ ಆಯಿತಾ. ಬಾಯ್.